ಇನ್ನು ಕಾಲ ಒಂದಿತ್ತು, ಬೆಳಗ್ಗೆ ಎದ್ದ ಕೂಡಲೇ ಬಚ್ಚಲು ಮನೆಗೆ ಹೋಗಿ ಸ್ವಲ್ಪ ಇಡ್ಲಿಗೆ ನೀರು ಹಾಕಿ ಕರ ಕರ ಅಂತೇಳಿ ಉಜ್ಜಿ ಹಲ್ಲು ತಿಕ್ಕುವಂಥದ್ದು. ಎಂಥ ಗಟ್ಟಿ ಹಲ್ಲಿತ್ತು, ಎಂಥ ಗಟ್ಟಿ ವಸ್ತು ಅಂದ್ರೆ ಒಂದೇ ಹೊಡೆತಕ್ಕೆ ಪೀಸ್ ಮಾಡ್ತಿದ್ದೆವು. ಇವತ್ತು ಪೇಸ್ಟು. ನಿಮ್ಮ ಪೇಸ್ಟಲ್ಲಿ ಉಪ್ಪು ಇದೆಯಾ? ನಿಮ್ಮ ಪೇಸ್ಟಲ್ಲಿ ಜೀರಿಗೆ ಇದೆಯಾ? ನಿಮ್ಮ ಪೇಸ್ಟಲ್ಲಿ ಕೊತ್ತಂಬರಿ ಇದೆಯಾ? ನಿಮ್ಮ ಪೇಸ್ಟಲ್ಲಿ ಅದು ಇದೆಯಾ? ನಿಮ್ಮ ಪೇಸ್ಟಲ್ಲಿ ಇದು ಇದೆಯಾ? ಈಗ ಇನ್ನು ಕೇಳಬೇಕು, ನಿಮ್ಮ ಬಾಯಲ್ಲಿ ಹಲ್ಲಿದೆಯಾ? ಇಷ್ಟು ಪೇಸ್ಟ್ ಇದ್ದು ಕೂಡ ಹಲ್ಲು ಇಲ್ಲದಂಥ ಸ್ಥಿತಿ ಇವತ್ತು ಬಂದೊದಗಿದೆ. ಪ್ರಭು ಯೇಸುವಿನ ನಾಮದಲ್ಲಿ ತಮಗೆಲ್ಲರಿಗೂ ಮತ್ತೊಮ್ಮೆ ಭೇಟಿಯಾಗಲು ಸಂತೋಷಿಸುತ್ತೇನೆ. ಪ್ರಭುವಿನ ದಿವ್ಯ ವಾಕ್ಯವನ್ನು ನಿಮ್ಮೊಂದಿಗೆ ಹಂಚುವಂಥ ಇನ್ನೊಂದು ಅವಕಾಶವನ್ನು ಪ್ರಭು ಯೇಸು ಕ್ರಿಸ್ತನು ನನಗೆ ಅನುಗ್ರಹಿಸಿದ್ದಕ್ಕಾಗಿ ಮತ್ತೊಮ್ಮೆ ಪ್ರಭುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತ ನಿಮ್ಮೆಲ್ಲರಿಗಾಗಿ ಪ್ರಾರ್ಥಿಸುತ್ತ ದಯಾಮಯ ದೇವರ ದಿವ್ಯ ಆಶೀರ್ವಾದ ನಿಮ್ಮ ಮೇಲೆ ಕೋರುತ್ತ ಈ ದೇವವಾಕ್ಯ ಮಾಲಿಕೆಗೆ ತಮಗೆಲ್ಲರಿಗೂ ಆತ್ಮೀಯವಾಗಿ ಸ್ವಾಗತಿಸುತ್ತ ಕರಗಳನ್ನು ಜೋಡಿಸಿಕೊಳ್ಳೋಣ. ನಮ್ಮ ಎಲ್ಲ ಉದ್ದೇಶಗಳನ್ನು ಪ್ರಭುವಿನ ಕರಗಳಿಗೆ ಸಮರ್ಪಣೆ ಮಾಡುತ್ತಾ ದೇವರ ವಾಕ್ಯವನ್ನು ನಾವೀಗ ಆಲಿಸೋಣ. ಸಂತ ಲೂಕರು ಬರೆದ ಶುಭ ಸಂದೇಶದಿಂದ ವಾಚನ, ಅಧ್ಯಾಯ 22, ವಾಕ್ಯಗಳು 14ರಿಂದ. ನಿಶ್ಚಿತ ಸಮಯ ಬಂದಾಗ ಯೇಸು ಸ್ವಾಮಿ ಶಿಷ್ಯರ ಸಮೇತ ಊಟಕ್ಕೆ ಕುಳಿತರು. ಆಗ ಅವರು ಶಿಷ್ಯರಿಗೆ, ನಾನು ಯಾತನೆಯನ್ನು ಅನುಭವಿಸುವುದಕ್ಕೆ ಮುಂಚೆ ನಿಮ್ಮೊಡನೆ ಈ ಪಾಸ್ಕಾ ಭೋಜನವನ್ನು ಮಾಡಲು ಬಹಳ ಅಪೇಕ್ಷೆಯಿಂದ ಎದುರು ನೋಡುತ್ತಿದ್ದೆನು. ದೇವರ ಸಾಮ್ರಾಜ್ಯದಲ್ಲಿ ಇದು ಪೂರ್ಣ ಅರ್ಥವನ್ನು ಪಡೆಯುವ ತನಕ ನಾನಿದನ್ನು ಇನ್ನು ಭುಜಿಸುವುದೇ ಇಲ್ಲವೆಂದು ನಿಮಗೆ ಸತ್ಯವಾಗಿ ಹೇಳುತ್ತೇನೆ ಎಂದರು. ಆನಂತರ ಯೇಸು ಪಾನಪಾತ್ರೆಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ತೆಗೆದುಕೊಂಡು, ನಿಮ್ಮಲ್ಲಿ ಹಂಚಿಕೊಳ್ಳಿರಿ, ದೇವರ ಸಾಮ್ರಾಜ್ಯ ಬರುವ ತನಕ ಇನ್ನು ನಾನು ದ್ರಾಕ್ಷಾರಸವನ್ನು ಕುಡಿಯುವುದಿಲ್ಲ ಎಂದು ನಿಮಗೆ ಹೇಳುತ್ತೇನೆ ಎಂದರು. ಬಳಿಕ ರೊಟ್ಟಿಯನ್ನು ತೆಗೆದುಕೊಂಡು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಅದನ್ನು ಮುರಿದು ಶಿಷ್ಯರಿಗೆ ಕೊಡುತ್ತಾ, ಇದು ನಿಮಗಾಗಿ ಒಪ್ಪಿಸಲಾದ ನನ್ನ ಶರೀರ, ನನ್ನ ಸ್ಮರಣೆಗಾಗಿ ಇದನ್ನು ಮಾಡಿರಿ ಎಂದರು. ಅಂತೆಯೇ ಊಟವಾದ ಮೇಲೆ ಪಾನಪಾತ್ರೆಯನ್ನು ತೆಗೆದುಕೊಂಡು, ಈ ಪಾತ್ರೆಯು ನಿಮಗಾಗಿ ಸುರಿಸಲಾಗುವ ನನ್ನ ರಕ್ತದಿಂದ ಮುದ್ರಿತವಾದ ಹೊಸ ಒಡಂಬಡಿಕೆ. ಆದರೆ ಇಗೋ, ನನಗೆ ದ್ರೋಹ ಬಗೆಯುವವನು ನನ್ನೊಂದಿಗೆ ಇದೇ ಪಂಕ್ತಿಯಲ್ಲಿ ಊಟಕ್ಕೆ ಕುಳಿತಿದ್ದಾನೆ. ನರಪುತ್ರನೇನೋ ದೈವೈಚ್ಛೆಯ ಪ್ರಕಾರ ಹೊರಟು ಹೋಗುತ್ತಾನೆ, ಆದರೆ ಆತನಿಗೆ ದ್ರೋಹ ಬಗೆಯುವವನ ದುರ್ಗತಿಯನ್ನು ಏನೆಂದು ಹೇಳಲಿ ಎಂದರು. ಪ್ರಭು ಕ್ರಿಸ್ತರ ಶುಭ ಸಂದೇಶವಿದು. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರೈಸ್ ದಿ ಲಾರ್ಡ್. ಯೇಸುವೇ ಸ್ತೋತ್ರ, ಯೇಸುವೇ ವಂದನೆ, ಯೇಸುವೇ ಆರಾಧನೆ. ಆತ್ಮೀಯರೇ, ಇಂದಿನ ದೇವವಾಕ್ಯ ಮಾಲಿಕೆಯಲ್ಲಿ ನಾನು ನಿಮ್ಮ ಜೊತೆ ಹಂಚಿಕೊಳ್ಳುವಂಥ ಸಂದೇಶ ಪರಮ ಪ್ರಸಾದದ 7 ರಹಸ್ಯಗಳು. ಪರಮ ಪ್ರಸಾದದ 7 ರಹಸ್ಯಗಳು. ಪ್ರಭು ಕ್ರಿಸ್ತರಲ್ಲಿ ಆತ್ಮೀಯ ಸಹೋದರ ಸಹೋದರಿಯರೇ, ಬೆಳವಣಿಗೆಯ ಪ್ರಪಂಚದಲ್ಲಿ ನಾವಿದ್ದೇವೆ. ಇವತ್ತು ಯಾವುದು ಕೂಡ ಹಳೆಯದು ನಮಗೆ ಬೇಡ, ನೀವು ಹೊಸತ್ತು, ಎಲ್ಲವೂ ಹೊಸತ್ತು 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 ಹೊಸತ್ತು. ಈ ಹೊಸತ್ತನ್ನು ಹುಡುಕುತ್ತಾ ನಾವು ಎಲ್ಲಿಗೆ ಸಾಗಿದ್ದೇವೆ, ಎಲ್ಲಿಗೆ ಬಿದ್ದಿದ್ದೇವೆ ಅನ್ನುವಂಥ ಪರಿಜ್ಞಾನವೇ ನಮಗೆ ಇವತ್ತು ಇಲ್ಲ. ನೋಡಿ, ಒಂದು 100 ವರ್ಷದ ಹಿಂದೆ ಮನೆಯಲ್ಲಿ ಫಿಲ್ಟರ್ ಇತ್ತ? ಇಲ್ಲ. ಬಾವಿ ನೀರು ಕೊಡದಲ್ಲಿ ಎಳೆದು ಘಟಕಟ ಕುಡಿತಾ ಇದ್ದು, ಏನೂ ಆಗ್ತಾ ಇರಲಿಲ್ಲ. ಇವತ್ತು RO, VO, SO, KO ಎಲ್ಲವೂ ಓಗಳು ಇದ್ದಾವೆ. ಆದ್ರಿಂದ ನೀರು ಕುಡಿದು 40 ವರ್ಷಕ್ಕೆ ಗೊಟಕ್ಕಂತೀವಿ. ಇನ್ನು ಮೊದಲೆಲ್ಲ ರಿಫೈನ್ಡ್ ಆಯಿಲ್ ನೋಡಿದವರು ನಾವೆಲ್ಲ. ಗಾಣದಿಂದ ಎತ್ತು ತಿರುಗಿ ಸಗಣಿ ಹಾಕಿರುವಂಥ ಎಣ್ಣೆಯನ್ನು ತಂದು ಅಷ್ಟೂ ಕರೆದ ತಿಂಡಿ ಮಾಡಿ ತಿಂತಾ ಇದ್ದೆವು, ಏನೂ ಆಗ್ತಾ ಇರಲಿಲ್ಲ. ಇವಾಗ ಡಬಲ್ ರಿಫೈನ್ಡ್ ಆಯಿಲ್ ತಂದುಕೊಂಡು ಅದರಲ್ಲಿ ಏನೋ ಕರೆದು ತಿಂದು ಎಲ್ಲ ನರನಾಡಿಗಳನ್ನು ಬ್ಲಾಕ್ ಮಾಡಿಕೊಂಡು ಸಾಯ್ತಾ ಇದ್ದೀವಿ. ಕಾಲ ಒಂದಿತ್ತು, ಅಂಗಡಿಯ ಹೊರಗಡೆ ಉಪ್ಪಿನ ಮೂಟೆ ಇಡ್ತಾ ಇದ್ರು. ಎಷ್ಟು ರುಚಿ ಇತ್ತಲ್ಲ ಆ ಕಲ್ಲುಪ್ಪು. ಹೌದು, ಇಷ್ಟು ಸಾಕಾಗ್ತಿತ್ತು. ಯಾಕೆಂದ್ರೆ ಅಂಗಡಿಯ ಹೊರಗಡೆ ಇರ್ತಿತ್ತು. ನಾಯಿ ಕಾಲು ಮೇಲೆ ಮಾಡಿ ಚುಳ್ಳ ಮಾಡಿದ್ರು ಕೂಡ ಅದರಿಂದ ಮಾಡಿರುವಂಥ ಸಾಂಬಾರು
ಎಂಥ ರುಚಿ, ಎಂಥ ರುಚಿ. ಇವತ್ತು ಟಾಟಾ ಅಯೋಡಿನ್ ಯುಕ್ತ ಉಪ್ಪು, ಪುಡಿ ಉಪ್ಪು, ಅಯ್ಯೋಯ್ಯೋಯ್ಯೋ ಬೆಳ್ಳಗೆ ಉಪ್ಪು, ಅದೆಂಥ ಉಪ್ಪು, ಅದನ್ನು ತಿಂದು ಲೋ ಬಿ ಪಿ ಹೈ ಬಿ ಪಿ ಮಾಡಿಕೊಂಡು ಸಾಯ್ತಾ ಇದ್ದೀವಿ. ಇನ್ನು ಕಾಲ ಒಂದಿತ್ತು, ಬೆಳಗ್ಗೆ ಎದ್ದ ಕೂಡಲೇ ಬಚ್ಚಲು ಮನೆಗೆ ಹೋಗಿ ಸ್ವಲ್ಪ ಇಡ್ಲಿಗೆ ನೀರು ಹಾಕಿ ಗರಕರ ಕರಕರ ಅಂತೇಳಿ ಉಜ್ಜಿ ಹಲ್ಲು ತಿಕ್ಕುವಂಥದ್ದು. ಎಂಥ ಗಟ್ಟಿ ಹಲ್ಲಿತ್ತು, ಎಂಥ ಗಟ್ಟಿ ವಸ್ತು ಅಂದ್ರೆ ಒಂದೇ ಹೊಡೆತಕ್ಕೆ ಪೀಸ್ ಪೀಸ್ ಮಾಡ್ತಿದ್ದೆವು. ಇವತ್ತು ಪೇಸ್ಟು. ನಿಮ್ಮ ಪೇಸ್ಟಲ್ಲಿ ಉಪ್ಪು ಇದೆಯಾ? ನಿಮ್ಮ ಪೇಸ್ಟಲ್ಲಿ ಜೀರಿಗೆ ಇದೆಯಾ? ನಿಮ್ಮ ಪೇಸ್ಟಲ್ಲಿ ಕೊತ್ತಂಬರಿ ಇದೆಯಾ? ನಿಮ್ಮ ಪೇಸ್ಟಲ್ಲಿ ಅದು ಇದೆಯಾ? ನಿಮ್ಮ ಪೇಸ್ಟಲ್ಲಿ ಇದು ಇದೆಯಾ? ಈಗ ಇನ್ನು ಕೇಳಬೇಕು, ನಿಮ್ಮ ಬಾಯಲ್ಲಿ ಹಲ್ಲಿದೆಯಾ? ಎಷ್ಟು ಪೇಸ್ಟ್ ಇದ್ದು ಕೂಡ ಹಲ್ಲು ಇಲ್ಲದಂಥ ಸ್ಥಿತಿ ಇವತ್ತು ಬಂದೊದಗಿದೆ. ಹಳೆ ಕಾಲದಲ್ಲಿ ನೋಡಿ, ಏನೋ ಜ್ವರ ಬಂತು, ಪಂಡಿತರ ಬಳಿಗೆ ಹೋಗ್ತಿದ್ದು, ಅವರು ಒಂದು ನಾಡಿ ಹಿಡ್ಕಂಡೆ ನಿನ್ನ ದೇಹದೊಳಗಡೆ ಏನೆಲ್ಲ ರೋಗ ಇದೆ ಅಂತ ಪಟ್ಟ ಹೇಳ್ತಾ ಇದ್ರು. ಇವತ್ತು MRI, NRI, SRI ಎಂತೆಂಥ ಸ್ಕ್ಯಾನ್, ನಿಮ್ಮ ಇಡೀ ದೇಹ ಒಳಗಡೆ ಇಂಜಿನ್ ಮಿಷಿನ್ ಒಳಗಡೆ ಹಾಕಿ ಹೊರಗಡೆ ತೆಗೆದರೂ ಕೂಡ ಏನೂ ಇಲ್ಲ, ರಿಪೋರ್ಟ್ ನಾರ್ಮಲ್. 2ನೇ ದಿವಸಕ್ಕೆ ಪೇಷಂಟ್ ಗೊಟಕ್. ಎಂತೆಂಥವು ಬಂದಿದ್ದಾವೆ. ನಾವು ಹೊಸತನ್ನು ಹುಡುಕಾಡ್ಕೊಳ್ತಾ ಹೋಗ್ತಾ ಇದ್ದೀವಿ. ಕಾಲ ಒಂದಿತ್ತು ನೋಡಿ, 8, 9, 10, 12 ಮಕ್ಕಳನ್ನ ಎತ್ತು ಲಕ 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 ಅಂತ ಹೋಗ್ತಾ ಇತ್ತು. ಅದು 12 ಮಕ್ಕಳ ತಾಯಿ ಅಂತ ಹೇಳೋಕ್ಕೂ ಕಷ್ಟ ಇತ್ತು. ಇವತ್ತು ಒಂದು ಎತ್ತು ನಕ 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 ಅಂತ ಹೇಳುವಂಥ ಪರಿಸ್ಥಿತಿ ಬಂದುಬಿಟ್ಟಿದೆ. ಹೀಗಿರುವಾಗ ಎಲ್ಲವನ್ನ ಕಳ್ಕೊಳ್ತಾ ಹೋಗ್ತಾ ಇದ್ದೀವಿ. ಹೊಸತರ ಕಡೆಗೆ ಗಮನ ಹರಿಸ್ತಾ ಇದ್ದೀವಿ. ಹಳೆಯದು ಯಾವುದೂ ಕೂಡ ನಮ್ಮ ಕಣ್ಣಿಗೆ ಗೋಚರ ಆಗ್ತಾ ಇಲ್ಲ. ಅದೇ ರೀತಿಯಲ್ಲಿ ಆಧ್ಯಾತ್ಮಿಕವಾಗಿಯೂ ಕೂಡ ಈ ಹೊಸತನದ ಭರಾಟೆಯಲ್ಲಿ ಆಧ್ಯಾತ್ಮಿಕವಾಗಿಯೂ ಕೂಡ ಎಲ್ಲವನ್ನ ಮರೆತು ಹೋಗ್ತಾ ಇದ್ದೀವಿ. ನೋಡಿ, ಈಗ ಹಳೆ ಹಾಡುಗಳು ಯಾರಿಗೂ ಬೇಡ, ಹೊಸ ಹಾಡುಗಳು. ಅದು ಗೊತ್ತಿಲ್ದು ಪರವಾಗಿಲ್ಲ, ಜಿಂಕ್ 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 ಮ್ಯೂಸಿಕ್ ಹಾಕಿ ಏನೋ ಒಂದು ಹಾಡಿಬಿಡ್ತೀವಿ ಚರ್ಚಲ್ಲಿ. ಅಲ್ಲಿ ವಿಶ್ವಾಸ ಇಲ್ಲ, ಎಲ್ಲವೂ ಹೋಗಿದೆ. ಹಾಡಕ್ಕೆ ಬರ್ತೀವಿ, ಅವರನ್ನು ಒಬ್ಬೊಬ್ಬರನ್ನು ಹೊತ್ಕೊಂಡು ಬರೋಕ್ಕೆ 4 ಜನ ಇದ್ದಿದ್ದಂತೆ ಎಲ್ಲ ಸರಗಳನ್ನು ಹಾಕ್ಕೊಂಡು ಹೊಸ ಸೀರೆ ಉಟ್ಕೊಂಡು ಅದು ಮಾರ್ಕೆಟಿಗೆ ಹೋಗ್ತಾರೋ ಚರ್ಚಿಗೆ ಹಾಡಕ್ಕೆ ಬರ್ತಾರೋ ಒಂದೂ ಗೊತ್ತಾಗ್ತಾ ಇಲ್ಲ. ಯಾಕಂತ ಹೇಳಿದ್ರೆ ಪೂಜೆಗೆ ಬರುವಂಥ ಜನರ ಎಲ್ಲ ಗಮನ ಕ್ವಾಯರ್ ಮೆಂಬರ್ ಮೇಲೆ ಇರುತ್ತೆ. ದೇವರು ಅಲ್ಲಿ ಇರ್ತಾರೋ ಇಲ್ವೋ ಗೊತ್ತಿಲ್ಲ. ಅನ್ನುವಾಗ ಹೊಸತನ್ನು ಹುಡುಕ್ತಾ ಹೋಗುವಾಗ ಹಳೆ ವಿಶ್ವಾಸ ಮರ್ತು ಹೋಗಬಾರದು. ವಿಶ್ವಾಸ ಹೊಸತಾಗುವುದಿಲ್ಲ. ವಿಶ್ವಾಸ ಯಾವಾಗಲೂ ಅದು ಸದೃಢ, ಹಳೆಯ ವಿಶ್ವಾಸನೇ ಇರುತ್ತೆ. ಆದ್ದರಿಂದ ಆತ್ಮೀಯರೇ, ನಾವು ದಿನನಿತ್ಯಲೂ ಭಾಗವಹಿಸುವಂಥ ದಿವ್ಯ ಬಲಿಪೂಜೆಯ ಬಗ್ಗೆ 7 ರಹಸ್ಯಗಳನ್ನು ನಿಮ್ಮ ಮುಂದಿಡುವುದಕ್ಕೆ ನಾನು ಇವತ್ತು ಕಾತರನಾಗಿದ್ದೇನೆ. ಮೊದಲನೇ ರಹಸ್ಯ, ನಾವು ಬಲಿಪೂಜೆಯಲ್ಲಿ ಭಾಗವಹಿಸ್ತೀವಿ. ಅದೆಷ್ಟು ಬಲಿಪೂಜೆಯಲ್ಲಿ ಭಾಗವಹಿಸಿದ್ದೇವೋ ಲೆಕ್ಕ ಇಟ್ಟರೆ ದೇವರಿಗೆ ಗೊತ್ತದು. ಆದ್ದರಿಂದ ಪ್ರತಿಯೊಂದು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಈ 7 ರಹಸ್ಯಗಳನ್ನು ನಾವು ಧ್ಯಾನಿಸಿದಾಗ ಖಂಡಿತವಾಗಿಯೂ ಕೂಡ ಇನ್ನು ಮುಂದೆ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವಂಥ ರೀತಿ ಖಂಡಿತವಾಗಿಯೂ ಬದಲಾಗತ್ತೆ. ಮೊದಲನೇ ರಹಸ್ಯ, ಪ್ರಭು ಯೇಸು ಇನ್ನೂ ಜೀವಂತವಾಗಿದ್ದಾರೆ. ಇದು ಮೊದಲನೇ ರಹಸ್ಯ. ನಾವು ಅರ್ಪಿಸುವಂಥ ರೊಟ್ಟಿಯ ರೂಪದಲ್ಲಿ, ಗುರುಗಳು ಎತ್ತುವಂಥ ರೊಟ್ಟಿಯ ರೂಪದಲ್ಲಿ ಪ್ರಭು ಯೇಸು ಕ್ರಿಸ್ತರು ಇಂದಿಗೂ ಜೀವಂತವಾಗಿದ್ದಾರೆ. ಸಿಸ್ಟರ್ ಫೌಸ್ತೀನಾ ಇವರ ಹೆಸರನ್ನು ಕೇಳಿರ್ಬೋದು ನೀವು. ಕರುಣೆಯ ಜಪಸರವನ್ನು ನಾವು ಮಾಡ್ತಾ ಇದ್ವಿ. ಸಿಸ್ಟರ್ ಫೌಸ್ತೀನಾ ಅವರ ಡೈರಿಯಲ್ಲಿ ಒಂದು ಕಡೆ ಅವರು ಈ ರೀತಿಯಲ್ಲಿ ಬರೆದಿದ್ದಾರೆ. ಪ್ರಭು ಅವರಿಗೆ ನೀಡಿರುವಂಥ ಸಂದೇಶವನ್ನು ಅವರು ಡೈರಿಯಲ್ಲಿ ಬರೆದಿಟ್ಟಿದ್ದಾರೆ. ಅವರು ಬರೆದಿರುವಂಥ ಮಾತು, ಅವರು ನನ್ನನ್ನು ಭುಜಿಸಿ ನನ್ನನ್ನು ಏಕಾಂಗಿಯಾಗಿ ಬಿಡ್ತಾ ಇದ್ದಾರೆ. ನಾನು ಅವರೊಳಗಡೆ ಏಕಾಂಗಿಯಾಗಿದ್ದೇನೆ. ಹೌದು, ಯೋಹಾನನು ಬರೆದ ಶುಭ ಸಂದೇಶ 6ನೇ ಅಧ್ಯಾಯ, ಸ್ವರ್ಗದಿಂದ ಇಳಿದು ಬಂದಂಥ ಜೀವಂತ ರೊಟ್ಟಿ ನಾನೇ. ಅದರಿಂದ ಆ ರೊಟ್ಟಿ ಸತ್ತಿಲ್ಲ, ಜೀವಂತ ರೊಟ್ಟಿ. ಯೇಸು ಇನ್ನೂ ಜೀವಂತವಾಗಿದ್ದಾರೆ. ಯಾಕಂದ್ರೆ ಪ್ರಭುವೇ ಹೇಳಿರುವಂತ ಮಾತು, ನಾನು ಸ್ವರ್ಗದಿಂದ ಇಳಿದು ಬಂದಿರುವಂತ ಜೀವಂತ ರೊಟ್ಟಿ. ಆದ್ರಿಂದ ಅವರು ಆ ರೊಟ್ಟಿಯ ಒಳಗಡೆ ಇದ್ದಾರೆ ಅಂತ ಹೇಳಿದ್ರೆ ಅವರು ಜೀವಂತವಾಗಿದ್ದಾರೆ. ಇಲ್ಲದಿದ್ರೆ ನಾನು ಸ್ವರ್ಗದಿಂದ ಬಂದ ರೊಟ್ಟಿ ಅಂತ ಹೇಳ್ಬೋದಿತ್ತು, ಜೀವಂತ ರೊಟ್ಟಿ ಅಂತ ಹೇಳುವಂತ ಅವಶ್ಯಕತೆ ಇರಲಿಲ್ಲ. ಅದರಿಂದ ಅವರು ನಮ್ಮ ಮಧ್ಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಆದ್ರಿಂದ ಆತ್ಮೀಯರೇ, ನೀವು ಇವತ್ತು ಕೇಳ್ತಾ ಇದ್ದೀರಿ ಆರ್ಟ್ ಟ್ರಾನ್ಸ್ಪ್ಲಾಂಟೇಷನ್, ಲಿವರ್ ಟ್ರಾನ್ಸ್ಪ್ಲಾಂಟೇಷನ್. ಅಂದರೆ ಇದು ಟ್ರಾನ್ಸ್ಪ್ಲಾಂಟೇಷನ್ ಮಾಡಬೇಕಾದ್ರೆ ಅಂಗ ಜೀವಂತವಾಗಿರಬೇಕು.
ಜೀವಂತವಾಗಿ ಇರದಿದ್ದರೆ ಅದು ಇನ್ನೊಬ್ಬನಿಗೆ ಕಸಿ ಮಾಡುವುದಕ್ಕಾಗುವುದಿಲ್ಲ. ಆದ್ರಿಂದ ಯೇಸು ಜೀವಂತವಾಗಿರುವುದರಿಂದ ನಮಗೆ ಜೀವವನ್ನು ಕೊಡುವುದಕ್ಕೆ ಸಾಧ್ಯ. ಆದ್ರಿಂದ ಪ್ರಭು ಪರಮ ಪ್ರಸಾದದಲ್ಲಿ ಜೀವಂತವಾಗಿದ್ದಾರೆ. ಆದ್ರಿಂದ ನೀವು ಪರಮ ಪ್ರಸಾದ ಭುಜಿಸಕ್ಕೆ ಹೋಗುವಾಗ ರೊಟ್ಟಿ ತುಂಡನ್ನು ಭುಜಿಸ್ತಾ ಇಲ್ಲ, ಜೀವಂತ ಯೇಸುವನ್ನು ಭುಜಿಸ್ತಾ ಇದ್ದೀವಿ ಅನ್ನುವಂಥ ಮನೋಭಾವ ನಿಮ್ಮಲ್ಲಿ ಬಂದಾಗ ಭುಜಿಸುವ ರೀತಿ ಬದಲಾಗೋದಿಲ್ವಾ? ಬದಲಾಗುತ್ತೆ. ಇದು ಮೊದಲನೇ ರಹಸ್ಯ. ಪ್ರಭು ಯೇಸು ಕ್ರಿಸ್ತರು ನಮ್ಮ ಮಧ್ಯದಲ್ಲಿ ಇನ್ನೂ ಜೀವಂತವಾಗಿದ್ದಾರೆ. ಎರಡನೇದ್ದು, ಯೇಸು ಏಕಾಂಗಿ ಅಲ್ಲ. ಯೇಸು ಏಕಾಂಗಿ ಅಲ್ಲ. ಯಾಕಂದ್ರೆ ಬೈಬಲ್ ಶ್ರೀಗ್ರಂಥದಲ್ಲಿ ಹೇಳ್ತಾರೆ, ನನ್ನನ್ನ ಯಾರು ಕಂಡಿದ್ದಾರೋ ಅವರು ನನ್ನ ಪಿತನನ್ನ ಕಂಡಿದ್ದಾರೆ, ನಾನು ಪಿತನು ಒಟ್ಟಾಗಿದ್ದೇವೆ, ನಾನು ಪಿತ ಎಲ್ಲಿದ್ದಾರೋ ಆತ್ಮರು ನಮ್ಮ ಜೊತೆಗಿದ್ದಾರೆ. ಆದ್ದರಿಂದ ಶರೀರ ಮತ್ತು ರಕ್ತವನ್ನು ಬೇರ್ಪಡಿಸಕ್ಕೆ ಆಗುವುದಿಲ್ಲ. ತುಂಬಾ ಜನ ಕೇಳ್ತಾರೆ, ಫಾದರ್ ಏನು ಅನ್ಯಾಯ, ನೀವು ಎರಡು ರೀತಿಯಲ್ಲಿ ಭುಜಿಸ್ತೀರಾ, ನಮಗೆ ಒಂದನ್ನು ಮಾತ್ರ ಕೊಡ್ತೀರಾ? ಸಮಯಾವಕಾಶ ಇದ್ದಾಗ, ಸಂದರ್ಭಗಳಿದ್ದಾಗ ಎರಡು ರೂಪದಲ್ಲಿಯೂ ಕೂಡ ಪರಮ ಪ್ರಸಾದವನ್ನು ಕೊಡಲಾಗತ್ತೆ. ಆದರೆ ಆ ರೊಟ್ಟಿಯಿಂದ ರಕ್ತವನ್ನು ಬೇರ್ಪಡಿಸಕ್ಕಾಗಲ್ಲ. ನಾನು ಮೊದಲೇ ಹೇಳಿದಂತೆ ಯೇಸು ಜೀವಂತವಾಗಿದ್ದಾರೆ ಅನ್ನುವಾಗ ಅಲ್ಲಿ ಜೀವಂತ ಇರುವಂಥ ವಸ್ತುವಲ್ಲಿ ರಕ್ತ ಹರಿಯಲೇಬೇಕು. ಅದಕ್ಕಾಗಿ ನೋಡಿ, ಅನೇಕ ಪರಮ ಪ್ರಸಾದದ ಅದ್ಭುತಗಳನ್ನು ನೀವು ಕಂಡಾಗ ಆ ಅದ್ಭುತಗಳು ನಿಮಗೆ ಅರ್ಥೈಸಕ್ಕೆ ಸಾಧ್ಯ ಆಗತ್ತೆ. ಯಾಕಂದರೆ ಒಬ್ಬ ಗುರುಗಳಿಗೆ ಡೌಟ್ ಬಂದಿತ್ತು. ಅವರು ದಿವ್ಯ ಬಲಿಪೂಜೆಯನ್ನು ಅರ್ಪಿಸುವಾಗ ರೊಟ್ಟಿ ಇದ್ದದ್ದು ಮಾಂಸವಾಗಿ ಪರಿವರ್ತನೆ ಆಯಿತು. ಇವತ್ತಿಗೂ ಇಟಲಿಯ ಲ್ಯಾನ್ಸಿಯಾನೋ ಅನ್ನುವಂಥಲ್ಲಿ ಆ ರೊಟ್ಟಿಯನ್ನು ಇನ್ನೂ ಸುಭದ್ರವಾಗಿ ಕಾದಿರಿಸಲಾಗಿದೆ ಅಂತೇಳಿದ್ರೆ, ಅದು ರೊಟ್ಟಿ ಅಂತೇಳಿದ್ರೆ ಯೇಸುವಿನ ಪೂಜ್ಯ ಶರೀರ ಮತ್ತು ರಕ್ತ ಆಗಿರುತ್ತೆ. ಆದ್ರಿಂದ ಎಲ್ಲಿ ಪಿತ ಇರ್ತಾನೆ ಅಲ್ಲಿ ಸುತ ಇರ್ತಾನೆ, ಎಲ್ಲಿ ಪಿತ ಮತ್ತು ಸುತ ಇರ್ತಾರೋ ಪವಿತ್ರಾತ್ಮರು ಇರ್ತಾರೆ. ಆದ್ರಿಂದ ಈ ದೇವರು ಒಂಟಿ ಅಲ್ಲ, ಒಬ್ಬರಾಗಿ ಬರಲ್ಲ. ಯೇಸು ಒಬ್ಬರಾಗಿ ಬರಲ್ಲ, ಅವರು ಪಿತ ಸುತ ಪವಿತ್ರಾತ್ಮರು. ಅದಕ್ಕಾಗಿ ನೋಡಿ, ಕಿರಿಯ ಪುಷ್ಪ ತೆರೇಸರ್ ಅವರು ತಮ್ಮ ಪ್ರಥಮ ಪರಮ ಪ್ರಸಾದ ಸ್ವೀಕರಿಸುವಾಗ 2 ವಾರ ಕಣ್ಣೀರು ಸುರಿಸಿದ್ರಂತೆ. 2 ವಾರ. ಅದಕ್ಕೆ ಸಿಸ್ಟರ್ಸ್ಗಳೆಲ್ಲರೂ ಯೋಚನೆ ಮಾಡಿದ್ರಂತೆ, ತೆರೇಸ ಯಾಕೆ ಅಳ್ತಾ ಇದ್ದಾಳೆ? ಅದಕ್ಕೆ ಒಬ್ಬರು ಹೇಳಿದ್ರಂತೆ, ಅವರ ಅಮ್ಮ ಇಲ್ಲ ಅಲ್ವಾ, ಪಾಪ ಅಮ್ಮನನ್ನ ಯೋಚನೆ ಮಾಡ್ಕೊಂಡು ಅಳ್ತಾ ಇರ್ಬೋದು, ಅಮ್ಮ ಇದ್ದಿದ್ರೆ ಪರಮ ಪ್ರಸಾದ ಇರುವಾಗ ಸಂತೋಷವಾಗ್ತಿತ್ತು, ಆ ದುಃಖದಲ್ಲಿ ಅಳ್ತಾ ಇರ್ಬೋದು. ಕೊನೆಗೆ ಪರಮ ಪ್ರಸಾದ ಸ್ವೀಕರಿಸಿ ಆದ್ಮೇಲೆ ತೆರೇಸಾಗೆ ಸಿಸ್ಟರ್ಸ್ಗಳು ಕೇಳ್ತಾರಂತೆ, ಅಲ್ಲ ದೇವರು ನಿನ್ನ ಆತ್ಮದೊಳಗಡೆ ಬರುವಾಗ ನೀನು ಯಾಕೆ ಅಳ್ತಾ ಇದ್ದೆ? ಅದಕ್ಕೆ ತೆರೇಸ ಕೊಟ್ಟಂತ ಉತ್ತರ, ನಾನು ಅಳ್ತಾ ಇದ್ದೆ ದುಃಖದಿಂದಲ್ಲ, ಸಂತೋಷದಿಂದ. ಯಾಕೆಂದ್ರೆ ನನ್ನ ಅಪ್ಪ ಅಮ್ಮನ ನಾನು ಕಳ್ಕೊಂಡಿದ್ದೀನಿ, ಆದರೆ ಅವರು ಸ್ವರ್ಗದಲ್ಲಿದ್ದಾರೆ. ನಾನು ಯೇಸುವನ್ನು ಭುಜಿಸುವಾಗ ಈ ಬಲಿಪೀಠದ ಮೇಲೆ ಅವರು ಬಲಿಪೀಠದ ಸುತ್ತ ಇಳಿದು ಬರ್ತಾರೆ ಅನ್ನುವಂಥ ಸಂತೋಷದಿಂದ ನಾನು ಅತ್ತೆ. ಯಾಕೆಂದ್ರೆ ನನ್ನ ಪರಮ ಪ್ರಸಾದ ಸ್ವೀಕಾರದಲ್ಲಿ ನನ್ನ ಅಪ್ಪ ಅಮ್ಮನೂ ಜೊತೆಗಿರ್ತಾರೆ. ಅಂದರೆ ಆತ್ಮೀಯರೇ, ಯೇಸು ಒಬ್ಬಂಟಿ ಅಲ್ಲ. ಎಲ್ಲಿ ಯೇಸು ಇರ್ತಾರೆ ಅಲ್ಲಿ ದೇವದೂತರುಗಳಿರ್ತಾರೆ, ಎಲ್ಲಿ ಯೇಸು ಇರ್ತಾರೆ ಅಲ್ಲಿ ಸ್ವರ್ಗ ಇಳಿದು ಬರ್ತದೆ, ಎಲ್ಲಿ ಯೇಸು ಇರ್ತಾರೆ ಅಲ್ಲಿ ಪಿತ ಇರ್ತಾನೆ, ಎಲ್ಲಿ ಯೇಸು ಇರ್ತಾರೆ ಅಲ್ಲಿ ಸಕಲ ಸ್ವರ್ಗದ ದೂತ ಗಣಗಳು ಸೇರ್ತಾರೆ. ಯೋಚನೆ ಮಾಡಿ, ನೀವು ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಆ ಬಲಿಪೀಠ ಬರಿದಾದ ಬಲಿಪೀಠ ಅಲ್ಲ, ಬದಲಿಗೆ ಅಲ್ಲಿ ಪಿತ ಸುತ ಪವಿತ್ರಾತ್ಮ ಸಕಲ ದೂತ ಗಣಗಳು ಎಲ್ಲವೂ ಸೇರಿರ್ತಾರೆ. ಆದರೆ ನಾವು ಅರ್ಥೈಸಿಕೊಳ್ಬೇಕು, ಆ ದಿವ್ಯ ಬಲಿಪೂಜೆಯ ನಡುವಲ್ಲಿ ದೇವದೂತರ ಒಡಗೂಡಿ ನಾವು ಆ ಮಹೋನ್ನತ ಗೀತೆಯನ್ನು ಹಾಡೋಣ. ಇನ್ಮೇಲೆ ಆದ್ರೂ ಗಮನ ಕೊಡಿ ನೀವು, ಯಾಕಂದ್ರೆ ಮಹೋನ್ನತ ಗೀತೆ ನಮ್ಮ ಗೀತೆ ಅಲ್ಲ, ದೇವದೂತರುಗಳು ಆಡುವಂತ ಗೀತೆ. ಅವರ ಜೊತೆಗೂಡಿ ನಾವು ಸ್ವರಗಳನ್ನು ಸೇರಿಸ್ತೇವೆ ಹೊರತು ನಾವು ಆಡುವಂಥದ್ದಲ್ಲ. ಆದ್ರಿಂದ ಸಕಲ ದೂತ ಗಣ ಆ ಬಲಿಪೀಠದ ಮೇಲೆ ಸೇರಿ ಬರುವಾಗ ಭೂಮಿ ಆ ಬಲಿಪೀಠ ಸ್ವರ್ಗವಾಗುತ್ತೆ. ಅದರಿಂದ ಭಾನುವಾರದ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವುದು ಅಂತ ಹೇಳಿದ್ರೆ ಸ್ವರ್ಗಕ್ಕೆ ಪ್ರವೇಶ ಮಾಡುವಂತಹದ್ದು. ಆದ್ರಿಂದ ನಾವು ಬಲಿಪೂಜೆಯಲ್ಲಿ ಭಾಗವಹಿಸುವಂತ ರೀತಿ ಕೂಡ ಬದಲಾಗಬೇಕು. 3ನೇ ರಹಸ್ಯ, ಒಂದೇ ಒಂದು ದಿವ್ಯ ಬಲಿಪೂಜೆ. ಪ್ರಪಂಚದಾದ್ಯಂತ ಒಂದೊಂದು ಸೆಕೆಂಡಿಗೆ ಒಂದೊಂದು ದಿವ್ಯ ಬಲಿಪೂಜೆ ಅರ್ಪಿತವಾಗ್ತಾ ಇದ್ರೂ ಕೂಡ ನಾವು ಅರ್ಪಿಸುವಂಥದ್ದು ಒಂದೇ ದಿವ್ಯ ಬಲಿಪೂಜೆ. ಆ ಬಲಿಪೂಜೆ ಪ್ರಭು ಯೇಸು ಕ್ರಿಸ್ತರು ಅರ್ಪಿಸಿದ್ದಾರೆ, ಅದರ ಸ್ಮರಣಾರ್ಥವನ್ನು ಮಾತ್ರ ನಾವು ಆ ಬಲಿಪೀಠದ ಮೇಲೆ ಅರ್ಪಿಸ್ತೇವೆ. ಯೇಸುವೆ ಯಾಚಕ, ಯೇಸುವೆ ಕುರಿಮರಿ. ಅಲ್ಲಿ ಗುರುಗಳು ಯೇಸುವಿನ ಪರವಾಗಿ ಆ ದಿವ್ಯ ಬಲಿಪೂಜೆಯನ್ನು ನಮಗಾಗಿ ಅರ್ಪಿಸ್ತಾರೆ. ಆದ್ರಿಂದ
ಆ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸುವಂಥದ್ದು ಒಂದು ಶ್ರೇಷ್ಠವಾದಂಥ ಆಶೀರ್ವಾದ ಮಾತ್ರವಲ್ಲ, ಭಾನುವಾರದ ಅಥವಾ ಯಾವುದೇ ದಿವ್ಯ ಬಲಿಪೂಜೆ ಆಗಿರ್ಬೋದು ಒಂದು ಶ್ರೇಷ್ಠ ಅದ್ಭುತ. ಯಾಕಂತ ಹೇಳಿದ್ರೆ ಒಬ್ಬರು ಸಂತರು ಹೇಳಿದ್ದಾರೆ, ಒಂದು ವೇಳೆ ದೇವದೂತರಿಗೆ ಮತ್ಸರ ಆಗತ್ತೆ, ಮನುಷ್ಯನ ಮೇಲೆ ಎಲ್ಲಾದ್ರೂ ಮತ್ಸರ ಆಗತ್ತೆ ಅಂತ ಹೇಳಿದ್ರೆ ಪರಮ ಪ್ರಸಾದಕ್ಕಾಗಿ. ಯಾಕಂದ್ರೆ ಪರಮ ಪ್ರಸಾದ ದೇವದೂತರ ಆಹಾರ, ದೇವದೂತರ ಭೋಜನ. ದೂತರ ಭೋಜನವು ಹಾಡನ್ನು ಕೇಳಿದ್ದೀವಿ ನಾವು, ದೂತರ ಭೋಜನ. ಆ ಭೋಜನದಲ್ಲಿ ನಾವು ಭಾಗವಹಿಸ್ತಾ ಇದ್ದೇವೆ ಅಂತ ಹೇಳಿದ್ರೆ ನಾವು ಎಷ್ಟು ಪುಣ್ಯವಂತರು ನೋಡಿ. ನಾವು ಪಾಪಿಗಳಾಗಿದ್ದರೂ ಕೂಡ ದೇವದೂತರ ಭೋಜನವನ್ನ ದೇವರು ನಮ್ಮ ಜೊತೆಗೆ ಹಂಚಿಕೊಂಡು ಪಾಪಿಗಳಾಗಿರುವ ನಮ್ಮ ಆತ್ಮದ ಒಳಗಡೆ ಅವರು ಬರ್ತಾರೆ. ಅದಕ್ಕಾಗಿ ಜಗದ್ಗುರು ಲಿಯೋ ಇವರು ಹೇಳ್ತಾರೆ, 13ನೇ ಲಿಯೋ ಹೇಳ್ತಾರೆ, ವಿವಿಧ ಅದ್ಭುತಗಳ ಸಂಗಮ ಈ ಪರಮ ಪ್ರಸಾದ. ಸಂತ ದ್ವಿತೀಯ ಜಾನ್ ಪೌಲ್ ಇವರು ಹೇಳ್ತಾರೆ, ದಿವ್ಯ ಬಲಿಪೂಜೆ ಶ್ರೇಷ್ಠವಾದಂತಹ ಸಂಪತ್ತು. 5ನೇ ರಹಸ್ಯ ಆತ್ಮೀಯರೇ, ಪರಮ ಪ್ರಸಾದವನ್ನ ಸುಮ್ಮನೆ ಭುಜಿಸಕ್ಕೆ ಆಗುವುದಿಲ್ಲ. ಪರಮ ಪ್ರಸಾದವನ್ನು ನಾನು ಸುಮ್ಮನೆ ಭುಜಿಸ್ತೀನಿ ಅಂತ ಹೇಳೋದಕ್ಕೆ ಆಗೋದಿಲ್ಲ, ಅದಕ್ಕೆ ಸಿದ್ಧತೆ ಬೇಕು. ಯಾರಾದರೂ ಸುಮ್ಮನೆ ಮದುವೆ ಆಗಿದ್ದಂತ ಹೇಳ್ತಾರೆ, ನಾವು ಬೆಸ್ಟ್ ಕಾಸರ್ದಲ್ಲ ಸಂಗತತೆ ಯಾರಾದರೂ ಹೇಳ್ತಾರ? ಇಲ್ಲ, ಸುಮ್ಮನೆ ಮದುವೆ ಆಗೋಕ್ಕಾಗಲ್ಲ. ಮದುವೆ ಆಗುವಂಥದ್ದೇ ಕೂಡಿ ಬಾಳುವುದಕ್ಕೆ, ಸುಮ್ಮನೆ ಆಹಾರ ತಿನ್ನುವುದಕ್ಕಾಗೋದಿಲ್ಲ. ಅದೇ ರೀತಿಯಲ್ಲಿ ಪರಮ ಪ್ರಸಾದನು ಕೂಡ ಸುಮ್ಮನೆ ಭುಜಿಸಕ್ಕೆ ಬರೋದಿಲ್ಲ. ಆದರೆ ಅನೇಕ ಸಂದರ್ಭದಲ್ಲಿ ಇವತ್ತು ದೇವಿಯ ಬಲಿಪೂಜೆಯಲ್ಲಿ ಭಾಗವಹಿಸುವಾಗ ಒಂದು ರೀತಿಯಲ್ಲಿ ಬೇಸರ ಆಗತ್ತೆ. ತುಂಬ ಸಮಯ ಕೆಲವರು ಹೊರಗಡೆ ಇರ್ತಾರೆ, ದಿವ್ಯ ಯಾವುದೇ ಸಂದರ್ಭಗಳಲ್ಲಿ ಕೈಯಲ್ಲಿ ಮೊಬೈಲ್ ಇಟ್ಕೊಂಡು ಮೆಸೇಜ್ಗಳನ್ನು ಮಾಡ್ತಾ ದಿವ್ಯ ಬಲಿಪೂಜೆಯಲ್ಲಿ ನಾವು ಭಾಗವಹಿಸುವಂಥ ರೀತಿಯನ್ನು ನೋಡಿದರೆ ಎಲ್ಲೋ ಒಂದು ಪಿಕ್ಚರ್ ನಡೀತಾ ಇದೆ, ಎಲ್ಲೋ ಒಂದು ಡ್ರಾಮಾ ನಡೀತಾ ಇದೆ ಅನ್ನುವಂಥ ರೀತಿ. ಅದರಲ್ಲಾದರೂ ಪಿಕ್ಚರಲ್ಲಾದರೂ ಗಮನ ಇಟ್ಟು ಆಲಿಸ್ತಾರೆ, ಗಮನ ಇಟ್ಟು ಡೈಲಾಗನ್ನು ಕೇಳ್ತಾರೆ. ಆದರೆ ಇಲ್ಲಿ ನೋಡಿ, ನಮ್ಮ ಕೆಲವರು ಯುವಕರನ್ನು ನಾನು ನೋಡಿದ್ದೀನಿ, ದೇವರ ವಾಕ್ಯದ ಶುಭ ಸಂದೇಶವನ್ನು ಕೊಡುವಾಗ ಅಕ್ಕಪಕ್ಕಕ್ಕೆ ಮೆಸೇಜ್ ಮಾಡ್ತಾ, ನಗಾಡ್ತಾ, ಅದರಲ್ಲಿ ಗೇಮ್ಗಳನ್ನು ಆಡ್ತಾ, ಅದೇನೋ ಪಬ್ಜಿ ಅಂತ ಬಂದಿದೆ ಅಂತೆ, ಅದು ಗ್ರೂಪಲ್ಲಿ ಆಡ್ತಾ, ಎಲ್ಲಿ ಅದು ದಿವ್ಯ ಬಲಿಪೂಜೆನೋ ಏನೋ ಅನ್ನುವಂಥದ್ದನ್ನು ಕೂಡ ಅರ್ಥ ಮಾಡಿಕೊಳ್ಳದೆ ಭಾಗವಹಿಸುವಂಥ ರೀತಿ ನೋಡಿದರೆ ಬೇಸರ ಆಗತ್ತೆ. ಆದ್ದರಿಂದ ಕೆಲವೊಮ್ಮೆ ನಮಗೆ ಬಾಲ್ಯದಲ್ಲಿ ಹೇಳಲಾಗಿತ್ತು, ಪೂರ್ಣ ಬಲಿಪೂಜೆಯಲ್ಲಿ ಭಾಗವಹಿಸದೆ ಪರಮ ಪ್ರಸಾದವನ್ನು ಭುಜಿಸಬೇಡ ಅಂತ. ಮಾತ್ರ ಅಲ್ಲ, 24 ಗಂಟೆಯ ಉಪವಾಸ ಇತ್ತು ಆ ಕಾಲದಲ್ಲಿ. ಇವಾಗ ನಮ್ಮ ಹೊಟ್ಟೆಯ ಉದ್ದ ಆಗಲ್ಲ ತಿಳ್ಕೊಂಡು 1 ಗಂಟೆ ಉಪವಾಸ ಅಂತ ಹೇಳಿದರೆ ಅದನ್ನೂ ಸರಿಕಟ್ಟಾಗಿ ಪಾಲನೆ ಮಾಡಲ್ಲ. ಆದ್ರಿಂದ ಆತ್ಮೀಯರೇ, ಪೂರ್ಣ ದಿವ್ಯ ಬಲಿಪೂಜೆಯಲ್ಲಿ ಭಾಗವಹಿಸದೆ ಪರಮ ಪ್ರಸಾದ ಸ್ವೀಕಾರ ಮಾಡಂಗಿಲ್ಲ. ದೇವರ ವಾಕ್ಯ ಆಲಿಸಬೇಕು, ಪಶ್ಚಾತ್ತಾಪ ಪಡಬೇಕು, ತದನಂತರ ರೊಟ್ಟಿ ಅರ್ಪಣೆ, ತದನಂತರ ಪರಮ ಪ್ರಸಾದ. ಕೆಲವೊಮ್ಮೆ ನಾವು ಅರ್ಧ ಪೂಜೆಯಲ್ಲಿ ಬರ್ತೀವಿ, ಪರಮ ಪ್ರಸಾದ ಕೊಡುವಾಗ ಲೈನಲ್ಲಿ ಹೋಗ್ತೀವಿ, ಅದು ಏನೋ ಮಾರಿ ಬಿಸ್ಕೆಟ್ ತಿಂದಾಗೆ ತಿಂದ್ಕೊಂಡು ಬಂದು ಕೂತ್ಕೊಳ್ತೀವಿ. ಅಲ್ಲ, ಸುಮ್ಮನೆ ಭುಜಿಸಕ್ಕೆ ಬರಲ್ಲ, ಅಲ್ಲಿ ವಿಶ್ವಾಸ ಇರಬೇಕು. ಅದೇ ರೀತಿಯಲ್ಲಿ ಆತ್ಮೀಯರೇ, ಪ್ರತಿ ಸಾರಿ ನೀನು ಒಂದೇ ರೀತಿಯಲ್ಲಿ ಪರಮ ಪ್ರಸಾದ ಭುಜಿಸಕ್ಕಾಗುವುದಿಲ್ಲ. ಪ್ರತಿ ಸಾರಿನೂ ಕೂಡ ಒಂದೇ ರೀತಿಯಲ್ಲಿ ಪರಮ ಪ್ರಸಾದವನ್ನು ಭುಜಿಸಕ್ಕೆ ಬರುವುದಿಲ್ಲ. ನಿನ್ನ ಮನೋಸ್ಥಿತಿ ಹೇಗಿರುತ್ತೆ ಅದರ ಆಧಾರದ ಮೇಲೆ, ನಿನ್ನ ಜೀವನ ಹೇಗಿರುತ್ತೆ ಅದರ ಆಧಾರದ ಮೇಲೆ ಪರಮ ಪ್ರಸಾದದ ಇಫೆಕ್ಟ್ ನಿನ್ನ ಮೇಲೆ ಆಗತ್ತೆ. ಉದಾಹರಣೆಗೆ, ಪ್ರಭು ಯೇಸು ಕ್ರಿಸ್ತರ ಅಂತಿಮ ಭೋಜನದಲ್ಲಿ 12 ಮಂದಿಗೂ ಪರಮ ಪ್ರಸಾದ ಕೊಟ್ರಲ್ವ? ತನ್ನ ದೇಹ, ಇದು ನನ್ನ ಶರೀರ, ಇದು ನನ್ನ ರಕ್ತ ಅಂತ ಕೊಟ್ರಲ್ವ? ಆವಾಗ 11 ಮಂದಿಯಲ್ಲಿ ಒಂದು ರೀತಿಯ ಪರಿಣಾಮ ಆಯಿತು, ಯೂದನ ಮೇಲೆ ಇನ್ನೊಂದು ರೀತಿಯ ಪರಿಣಾಮ ಆಯಿತು ಅಂತ ಹೇಳಿದ್ರೆ ಪರಮ ಪ್ರಸಾದಕ್ಕೆ ಶಕ್ತಿ ಇದೆ ಅಂತ ಆಯಿತು. ಯಾಕಂದ್ರೆ ದೇವರ ವಾಕ್ಯ ಹೇಳುತ್ತೆ ಅಲ್ವಾ, ಯೂದ ಪರಮ ಪ್ರಸಾದ ರೊಟ್ಟಿ, ಯೇಸು ಕೊಟ್ಟಿರುವಂಥ ರೊಟ್ಟಿ ತಿಂದ ಕೂಡಲೇ ಸೈತಾನ ಪ್ರವೇಶ ಮಾಡಿದ ಅಂತ. ಆದ್ದರಿಂದ ಯೋಗ್ಯ ಸಿದ್ಧತೆಯನ್ನು ನಾವು ಮಾಡದೆ, ಆ ಸಂಸ್ಕಾರಕ್ಕೆ ನಾವು ಯೋಗ್ಯರಾಗದೇ ಇದ್ದರೆ ಅದು ನಮ್ಮ ಮೇಲೆ ಪರಿಣಾಮವನ್ನು ಬೀರಲಾರದು. ಅದೇ ರೀತಿಯಲ್ಲಿ ಆತ್ಮೀಯರೇ, ನಾವು ಅರ್ಪಿಸುವಂಥ ದಿವ್ಯ ಬಲಿಪೂಜೆ ಇದೆಯಲ್ಲ, ಅದು ಆಧ್ಯಾತ್ಮಿಕ ಶಕ್ತಿ, ನಮಗೆಲ್ಲರಿಗೂ ಒಂದು ಆಧ್ಯಾತ್ಮಿಕ ಶಕ್ತಿ. ನೀವು ಇತ್ತೀಚೆಗೆ ಬಿಡುಗಡೆ ಆಗದಂಥ ಆ ಉಗ್ರವಾದಿಗಳ ಕೈಯಲ್ಲಿ ಅದೆಷ್ಟು 8 ತಿಂಗಳ ಕಾಲ ಬಂದಿಖಾನೆಯಲ್ಲಿದ್ದು ಬಿಡುಗಡೆಯಾದಂಥ ಫಾದರ್ ಟಾಮ್ ಹೇಳಿರುವಂಥ ಮಾತನ್ನು ಕೇಳಿರ್ಬೋದು.
8 ತಿಂಗಳು ಅವರಿಗೆ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸಕ್ಕೆ ಅವಕಾಶ ಇರಲಿಲ್ಲ ಅಂತೆ. ಆದರೆ ಪ್ರತಿದಿನವೂ ಕೂಡ ನಾನು ಒಂದು ರೀತಿಯಲ್ಲಿ ದಿವ್ಯ ಬಲಿ ಪೂಜೆಯನ್ನು ಅರ್ಪಿಸ್ತಾ ಇದ್ದೆ. ನನ್ನ ಮನಸ್ಸಿನಲ್ಲಿದ್ದಂಥ ದಿವ್ಯ ಬಲಿ ಪೂಜೆಯ ಪ್ರಾರ್ಥನೆಗಳನ್ನು ನಾನು ಪುನರುಚ್ಚಾರ ಮಾಡಿದೆ. ಆ ಪ್ರಾರ್ಥನೆನೇ ನನಗೆ 8 ತಿಂಗಳು ಅಲ್ಲಿರುವುದಕ್ಕೆ ಶಕ್ತಿಯನ್ನು ಕೊಟ್ಟಿತು. ಹಾಗಾದರೆ ಆತ್ಮೀಯರು ಯೋಚನೆ ಮಾಡಿ, ರೊಟ್ಟಿ ರಸ ಇಲ್ಲದೆ ಖಾಲಿ ದಿವ್ಯ ಬಲಿ ಪೂಜೆಯ ಪ್ರಾರ್ಥನೆನೇ ಅವರಿಗೆ ಇಷ್ಟೊಂದು ಶಕ್ತಿಯನ್ನು ಕೊಟ್ಟಿತು ಅಂತ ಹೇಳಿದ್ರೆ, ನಾವು ಭಕ್ತಿಯಿಂದ ಭಾಗವಹಿಸುವಂಥ ದಿವ್ಯ ಬಲಿ ಪೂಜೆ ಎಂಥ ಶಕ್ತಿಯನ್ನು ಕೊಡಲಾರದು. ಆದ್ದರಿಂದ ಆತ್ಮೀಯರೇ, ದಿವ್ಯ ಬಲಿ ಪೂಜೆ ತಪ್ಪಿಸುವಂತಿಲ್ಲ. ಯಾಕಂದರೆ ನಮಗೆ ಒಂದು ರೀತಿಯಲ್ಲಿ ಅದು ಚಾರ್ಜಿಂಗ್ ಸೆಂಟರ್ ಇದ್ದಂಗೆ, ನಮ್ಮ ಆಧ್ಯಾತ್ಮಿಕ ಜೀವನಕ್ಕೆ ಚಾರ್ಜಿಂಗ್ ಸೆಂಟರ್ ಇದ್ದಂಗೆ. ನೆನಪಿನಲ್ಲಿಟ್ಟುಕೊಳ್ಳಿ, ನೀವು ಬಲಿಪೀಠದಿಂದ ಎಷ್ಟು ದೂರ ಸರಿತೀರಿ ಅಷ್ಟು ಸಮಸ್ಯೆಗಳು ನಿಮಗೆ ಆರಂಭ ಆಗುತ್ತೆ. ಬಲಿಪೀಠಕ್ಕೆ ಎಷ್ಟು ಹತ್ತಿರವಾಗ್ತಿರೋ ಸಮಸ್ಯೆಗಳು ಪರಿಹಾರ ಆಗತ್ತೆ ಅಂತ ನಾನು ಹೇಳಲ್ಲ, ಆದರೆ ಆ ಸಮಸ್ಯೆಗಳನ್ನು ಎದುರಿಸುವ ಶಕ್ತಿ ನಿಮಗೆ ಖಂಡಿತವಾಗಿಯೂ ಸಿಗತ್ತೆ. ದೇವರ ವಾಕ್ಯದಲ್ಲಿ ನಾವು ಆಲಿಸ್ತೇವೆ, ಸೊಲೊಮೋನ ಅರಸ ಎಂಥ ಬುದ್ಧಿವಂತ ನೋಡಿ. ಆತ ಅರಸನಾಗಿದ್ದಿರಬೇಕಾದ್ರೆ ದೇವರ ಹತ್ರ ಕೇಳ್ತಾನೆ, ಐಶ್ವರ್ಯ ಸಂಪತ್ತು ನನಗೆ ಬೇಡ, ನನಗೆ ಬುದ್ಧಿವಂತಿಕೆಯನ್ನು ಕೊಡು. ದೇವರು ತಥಾಸ್ತು ಅಂತಾರೆ. ಆದರೆ ತದನಂತರ ಎಲ್ಲಿವರೆಗೆ ಆತ ನಿಜ ದೇವರ ಬಲಿಪೀಠಕ್ಕೆ ಹತ್ತಿರ ಆಗಿದ್ನೋ ಅಲ್ಲಿವರೆಗೆ ಆತನಿಗೆ ಆಶೀರ್ವಾದ. ಯಾವಾಗ ಹೆಂಡತಿಯ ಮಾತಿಗೆ ಮರುಳಾಗಿ ಅನ್ಯ ದೇವರನ್ನು ಆರಾಧನೆ ಮಾಡುವುದಕ್ಕೆ ಆತ ಸಾಗಿದ ನೋಡಿ, ಅಲ್ಲಿಂದ ಆತನ ಪತನ ಆರಂಭ ಆಯಿತು. ಯೋಚನೆ ಮಾಡಿ, ಎಂದು ನಿನ್ನ ಮನೆಯಲ್ಲಿ ಸಮಸ್ಯೆಗಳಿದ್ದಾವೆ. ಎಷ್ಟು ವಾರಗಳಿಂದ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸೋದನ್ನು ನೀನು ಬಿಟ್ಟಿದ್ದೀಯ? ದಿವ್ಯ ಬಲಿ ಪೂಜೆಯನ್ನು ಭಾಗವಹಿಸುವುದನ್ನು ಬಿಟ್ಟ ನಂತರ ಈ ಸಮಸ್ಯೆಗಳು ಆರಂಭ ಆಯಿತು? ಖಂಡಿತವಾಗಿ ನೀನು ಯೋಚನೆ ಮಾಡಿದರೆ ಖಂಡಿತವಾಗಿ. ಆದ್ದರಿಂದ ಆತ್ಮೀಯ ಸಹೋದರ ಸಹೋದರಿ, ಎಷ್ಟೇ ಕೆಲಸದಲ್ಲಿರೋ, ಏನೇ ಮಾಡು, ಭಾನುವಾರದ ದಿವ್ಯ ಬಲಿ ಪೂಜೆಯನ್ನು ತಪ್ಪಿಸಬೇಡ. ನೀನು ಗುರುಗಳಿಗೋಸ್ಕರ, ಅಲ್ಲಿರುವಂಥ ಪ್ಯಾರಿಸ್ ಕೌನ್ಸಿಲ್ಗೋಸ್ಕರ ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸ್ತಾ ಇಲ್ಲ, ಬದಲಿಗೆ ನಿನ್ನ ಆಧ್ಯಾತ್ಮಿಕ ಸದೃಢತೆಗೋಸ್ಕರ ನೀನು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸ್ತೀಯ. ಈ ಪರಮ ಪ್ರಸಾದದ 7 ರಹಸ್ಯಗಳನ್ನು ಮನಸ್ಸಿನಲ್ಲಿಟ್ಟುಕೊಂಡು ಮುಂದೆ ನೀನು ಭಾಗವಹಿಸುವಂಥ ಎಲ್ಲ ದಿವ್ಯ ಬಲಿ ಪೂಜೆಗಳು ಆಶೀರ್ವಾದದ ದಿವ್ಯ ಬಲಿ ಪೂಜೆಗಳಾಗಲಿ ಎಂದು ಪ್ರಾರ್ಥಿಸುತ್ತಾ ನಿನ್ನ ಕುಟುಂಬವನ್ನು, ನಿನ್ನ ಕುಟುಂಬದಲ್ಲಿರುವಂಥ ಸರ್ವ ಸದಸ್ಯರಿಗಾಗಿ ಪ್ರಾರ್ಥಿಸುತ್ತೇನೆ. ಸರ್ವಶಕ್ತರಾದ ನಿತ್ಯ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕೆ ಸ್ತೋತ್ರ, ವಂದನೆ, ಆರಾಧನೆ, ಮಹಿಮೆಗಳನ್ನು ಸಲ್ಲಿಸುತ್ತ ಇದೋ ಈ ವಾಕ್ಯ ಮಾಲಿಕೆಯ ಮೂಲಕ ಪರಿಶುದ್ಧ ಪರಮ ಪ್ರಸಾದದ 7 ರಹಸ್ಯಗಳನ್ನು ನೀಡಿದ್ದೇನೆ. ಪ್ರಭುವೇ, ನಿನ್ನ ಪೂಜ್ಯ ಶರೀರ ಮತ್ತು ರಕ್ತ ನಮ್ಮ ಆಧ್ಯಾತ್ಮಿಕ ಬಾಳಿನ ಆಹಾರ. ದೈವಿಕ ದಿವ್ಯ ಆಶೀರ್ವಾದದಿಂದ ಈ ಮಕ್ಕಳನ್ನು ಹರಸಿರಿ. ನಿಮ್ಮ ವಾಕ್ಯವನ್ನು ಆಲಿಸಿರುವಂಥ ಇವರು ಇನ್ನು ದಿವ್ಯ ಬಲಿ ಪೂಜೆಯಲ್ಲಿ ಭಾಗವಹಿಸಿ ಭಕ್ತಿಯುತವಾಗಿ ಪ್ರಾರ್ಥಿಸುವಾಗ ಸ್ವರ್ಗೀಯ ದಿವ್ಯ ಆಶೀರ್ವಾದ ಅವರ ಮೇಲೆ ಇಳಿದು ಬರಲಿ ಮತ್ತು ನಿರಂತರವಾಗಿ ಅವರನ್ನು ಎಲ್ಲ ಕಷ್ಟ, ದುಃಖ, ವೇದನೆ, ಚಿಂತೆ, ಆತಂಕಗಳಿಂದ ಕಾದು ಕಾಪಾಡಲಿ ಎಂದು ಪ್ರಾರ್ಥಿಸಿ ಈ ಮಕ್ಕಳೆಲ್ಲರನ್ನು ಆಶೀರ್ವದಿಸಿ ಅಭಿಷೇಕಿಸುತ್ತೇನೆ. ಸರ್ವಶಕ್ತ ದೇವರಾದ ಪಿತ, ಸುತ ಮತ್ತು ಪವಿತ್ರಾತ್ಮರು ನಿಮ್ಮೆಲ್ಲರನ್ನು ಆಶೀರ್ವದಿಸಿ ಸದಾಕಾಲ ಕಾಪಾಡಲಿ. ಆಮೇನ್.